ಪಯಣದ ಹಾದಿಗೆ ಪ್ರೇರಣೆಯ ಬೆಳಕು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮ ಮುಂದಿನ ವಿಡಿಯೋಗಳಿಗಾಗಿ. ಬೆಳಕಿನ ಹೊಂಗಿರಣಗಳಲ್ಲಿ ಇಂದು ಹೊಳಿತಾ ಇರುವಂತಹ ನಕ್ಷತ್ರ ಮನದ ಭಾವಶಾಹಿಯ ರಂಗಲ್ಲಿ ಖಾಲಿ ಹಾಳಿಗಳ ಮೇಲೆ ಹಿತ ಚಿತ್ತಾರ ಮೂಡಿಸುವಂತಹ ಬರಹ ಲೋಕದ ಯುವ ಲೇಖನಿ, ದನಿದ ಜೀವಗಳನ್ನು ಗೀತೆಯ ಮಡಿಲಲ್ಲಿ ಮಲಗಿಸುವ ಪದ ಭಾಮಿನಿ. ತುಳುನಾಡಿನ ದೈವದೇವರ ಮಹಿಮೆಯನ್ನು ಪ್ರತಿ ಮನಗಳಿಗೂ ತಲುಪಿಸಿದಂತಹ ಭಕ್ತಿ ವಾಹಿನಿ ಶೆಟ್ಟಿ ಅಜಯರಾಜ್ ಉಪ್ಪಳ. ಕಡಲ ಪುಡಿತ ಉಡಲಗೇನ ತುಡರು ಈ ಅಜ್ಜ, ಆ ಸತ್ಯುದಾದಿಗ್ ಧರ್ಮೋದ ತಾದಿಗ್ ಪುದರ್ ಕೊರಗಜ್ಜ. 100 ಮರ 100 ಸ್ವರ ಒಂದೊಂದು ಅತಿಮಧುರ ಎಂಬ ಕವಿವಾಣಿಯಂತೆ ಅಜಯರಾಜ್ ಇವರ ಸಾಹಿತ್ಯ ಪುಸ್ತಕದಲ್ಲಿ ನಾವು ತಿರುಗಿಸುವಂತಹ ಪ್ರತಿ ಪುಟಗಳು ಕೂಡ ಬರಹದ ಇತಿಹಾಸದಲ್ಲಿ ಅಜೇಯ. ಬರೆದ 4 ಪದವಾದರೂ ಪ್ರತಿ ಮನದ ಹಾಡಾಗಬೇಕು, ಬಾಯಿ ಗುನುಗುತ್ತಿರಬೇಕು, ಕೇಳಲು ಹಿತವಾಗಿರಬೇಕು, ಹೃದಯ ಸಂಮೋಹಿತವಾಗಬೇಕು ಎಂಬ ಮನದ ಮೂಲೆಯಲ್ಲಿದ್ದ ತುಡಿತಕ್ಕೆ ಬರಹ ರೂಪದಲ್ಲಿ ಮಿಡಿತವಾದವರೇ ಇವರು. ಶ್ರೀಯುತ ರಘುನಾಥ ಶೆಟ್ಟಿ ಹಾಗೂ ಶ್ರೀಮತಿ ರತಿ ಇವರ ಮಡಿಲಲ್ಲಿ 10/7/1991 ಜನಿಸಿದ ಇವರ ಹುಟ್ಟೂರು ಕೇರಳ ರಾಜ್ಯವಾದರೂ ಇವರ ಸಾಹಿತ್ಯ ಕಂಪು ಗಡಿನಾಡನ್ನ ಮೀರಿ ಪಸರಿಸಿದೆ. ದ್ವಿತೀಯ PUCಯ ಜೊತೆ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ಮುಗಿಸಿದ ಇವರು ವೃತ್ತಿಯೊಂದಿಗೆ ಪ್ರವೃತ್ತಿಯನ್ನಾಗಿ ಪದಗಳನ್ನು ಗೀಚಿದವರು. ಲೇಖನ ಹನಿಗವನ ಬರೆಯುತ್ತಿದ್ದ ಕೈಗಳಿಂದ ಗೀತ ರಚನೆಯಾಗಲು ಮೊದಲು ಪ್ರೇರಣೆಯಾದವರು ಸಾಗರ್ ಆಳ್ವ ಕೈರಂಗಳ. ನಿನ್ನದೇ ಈ ಹಾಡು ಎಂಬ ಆಲ್ಬಮ್ ಹಾಡಿನೊಂದಿಗೆ ಸಾಹಿತ್ಯ ಲೋಕಕ್ಕೆ ಹೆಜ್ಜೆಯನ್ನಿರಿಸಿದಂತಹ ಇವರು ಇಂದು ಬಿಡುವಿಲ್ಲದಂತಹ ಬರಹಗಾರನಾಗಿ ಬೆಳೆದು ನಿಂತಿದ್ದಾರೆ ಎಂದರೆ ಇದರಲ್ಲಿ ಅನೇಕ ಬೆಂಬಲ ನೀಡಿದಂತಹ ಮನಗಳ ಸ್ಫೂರ್ತಿಯ ಬಲವಿದೆ. ಬೆಂಬಲವಾಗಿ ನಿಂತವರಲ್ಲಿ ಮೊದಲ ಸ್ಥಾನ ಸಂದೇಶ್ ಕುಂಪನಮಜಲ್, ಹೇಮಂತ್ ಕೈರಂಗಳ ಹಾಗೂ ಹರಿಪ್ರಸಾದ್ ತುಂಬೆಯವರಿಗೆ ನೀಡುವಂತಹ ಇವರು ಇಷ್ಟು ಎತ್ತರ ಮಟ್ಟಕ್ಕೆ ಬೆಳೆದು ನಿಂತರೂ ಇವರೆಲ್ಲರನ್ನ ಇಂದಿಗೂ ನೆನಪಿಸಿಕೊಳ್ಳುವಂತಹ ಹೃದಯ ವೈಶಾಲಿ. 160ಕ್ಕಿಂತ ಹೆಚ್ಚು ಆಲ್ಬಮ್ ಹಾಡುಗಳನ್ನು ರಚನೆ ಮಾಡಿದ್ದು, 1000 ಸಂಖ್ಯೆಗಿಂತಲೂ ಮೀರಿದ ಹನಿಗವನಗಳು, ಲೇಖನಗಳು, ಸ್ಫೂರ್ತಿಯ ಸಾಲುಗಳು ಇವರದ್ದಾಗಿದೆ. ಅಕ್ಕಸ ಭೂಮಿನ ಅಂಗೈತು ದೀಯನ ಅಭಯುದ ಅಮೃತ ಕೊರುದು ಮನಾಯನ. ಶೆಟ್ಟಿ ಅಜಯರಾಜ್ ಎಂದಾಕ್ಷಣ ಕಣ್ಣ ಮುಂದೆ ಬರುವಂಥದ್ದು ಇವರು ತುಳುನಾಡ ದೈವ ದೇವರ ಮಹಿಮೆಯ ಬಗ್ಗೆ ರಚಿಸಿ ಅರ್ಪಣೆಗೊಳಿಸಿದಂತಹ ಸಾಲು ಸಾಲು ಕನ್ನಡ ತುಳು ಭಕ್ತಿಗೀತೆಗಳು. ಜನ ಮೆಚ್ಚುಗೆಯನ್ನು ಮೀರಿದ ಪ್ರಶಸ್ತಿ ಸನ್ಮಾನಗಳಿಲ್ಲ. ಹಾಗಾಗಿ ಜನ ಮೆಚ್ಚುಗೆ ಗಳಿಸಿದ ಇವರ ಅನೇಕ ಹಾಡುಗಳು ಪ್ರತಿ ಮನೆಯಲ್ಲೂ ಪ್ರತಿದಿನ ಪ್ರತಿಧ್ವನಿಸುತ್ತಿದೆ. ಇದುವೇ ಇವರ ವಿಶೇಷತೆಗೆ ಸಾಕ್ಷಿ. ಇದರೊಂದಿಗೆ ಅನೇಕ ತೆರೆಮರೆಯ ಸ್ವರಗಳನ್ನು ಗಾನಲೋಕದ ಪಡಸಾಲೆಗೆ ತಂದು ನಿಲ್ಲಿಸಿದಂತಹ ಕೀರ್ತಿ ಕೂಡ ಇವರಿಗೆ ಸಲ್ಲಲೇಬೇಕು. ಪ್ರತಿಭೆಗಳಿಗೆ ಪ್ರೋತ್ಸಾಹ ನೀಡುವ ವಿಶಾಲ ಹೃದಯದೊಂದಿಗೆ ನಾನು ನನ್ನದು ಎನ್ನುವ ಭಾವವನ್ನು ಮೀರಿ ನಿಂತ ಇವರ ವ್ಯಕ್ತಿತ್ವ ಎಲ್ಲರೂ ಇವರ ಸಾಹಿತ್ಯಕ್ಕೆ ಕಾದು ನಿಲ್ಲುವಂತೆ ಮಾಡಿದೆ. ಕೆಂಪು ಕುಂಕುಮ, ಕೇಪುಲ ಸಿಂಗಾರ, ಮಾಯ್ಕಾರೆ, ಮಂತ್ರಮುದ್ರೆ, ಮಹಿಷ ಮರ್ದಿನಿ, ಸಿರಿಗದ್ದಿಗೆ, ಮೋಕೆದ ಮಾಯೆ, ವೀರ ಬಜರಂಗಿ, ಅಭಯೋದ ವರನಿಧಿ, ಡೆನ್ನನ ಡೆನ್ನ, ಪಡಿಬೊಲ್ಪು ಸನ್ನಿಧಿ, ಪುರಲ್ದ ಕುರಲ್, ಮಣ್ಣಗೊಂಬೆ, ಏಸ, 4 ಸಾಲು ಸರ್ವಮಂಗಳ, ಎನ್ನ ತುಳುವೆದಿ, ಮೂಕೆ ಸಂಜೀವಿನಿ, ಸರ್ವಶಕ್ತಿ, ಕಾರ್ಣಿಕ ನಿರೆಲು, ಲೈಫ್ ಲ್ಯಾಂಪ್, ಕಲೆ ಕಾರ್ಣಿಕ, ಭೂತ ಪೂಜೆ, ಕುಂಕುಮಾರ್ಚನೆ, ಹೀಗೆ ಸುಮಾರು 160ಕ್ಕಿಂತ ಹೆಚ್ಚು ಹಾಡುಗಳು, ಇನ್ನು ಹೆಸರಿಡದಂತಹ 50ಕ್ಕೂ ಹೆಚ್ಚು ಕನ್ನಡ ತುಳು ಹಾಡುಗಳು ಇವರ ಬತ್ತಳಿಕೆಯಲ್ಲಿದೆ. ಹಾಗೆ 3 ಕಿರುಚಿತ್ರಕ್ಕೆ ನಿರ್ದೇಶನವನ್ನ ಮಾಡಿದ್ದು ಅಕ್ರಂದನ ಎನ್ನುವ ಮೊದಲ ಪುಸ್ತಕ ಅತಿ ಶೀಘ್ರದಲ್ಲೇ ಬಿಡುಗಡೆಯಾಗಲಿದೆ. ಪ್ರಸ್ತುತ ಕಾಲಘಟ್ಟದಲ್ಲಿ ಗೀತ ರಚನೆಗೆ ಬಹು ಬೇಡಿಕೆಯ ಬರಹಗಾರನಾಗಿ ಬೆಳೆಯುತ್ತಿರುವಂತಹ ಶೆಟ್ಟಿ ಅಜಯರಾಜ್ ತುಳುನಾಡು ಕಂಡಂತಹ ಅದ್ಭುತ ಪದ ಜೋಡಣೆಗಾರ. ಅದೆಷ್ಟೋ ಗೀತೆಗಳು ಇವರ ಲೇಖನಿಯಲ್ಲಿ ಮೂಡಿಬಂದಿದೆ ಎಂಬುದು ಇನ್ನೂ ಅನೇಕ ಜನರಿಗೆ ತಿಳಿಯದೇ ಇರುವುದು ಕೂಡ ವಿಪರ್ಯಾಸವೇ ಸರಿ. ಮನ್ಸತ್ವನ ಕೆರಿ ತೂ ಒಂದೇ ಕುಲ್ಲ
ಮಿತ್ತು ಬರಿಯೇ ಕಡೆಕಾಲ ನಿನ ಜಾಗ ಮಸಣ ಬರಿಯೇ ನರಮಾನಿ ಪಂತಿನ ನಾಳೆ ದಿನ. ಹಾಗಾಗಿ ಇವರ ಸವಿ ಸಾಹಿತ್ಯದ ಸಿಹಿ ಗಾನವನ್ನ ಮನದ ಒಡಲಿಗೆ ಸೇರಿಸಿಕೊಂಡ ಪ್ರತಿಯೊಬ್ಬರೂ ಕೂಡ ಆ ಗಾನದ ಹಿಂದಿನ ಜ್ಞಾನದೀಪ ಶೆಟ್ಟಿ ಅಜಯರಾಜ್ ಇವರ ಪದ ಜೋಳಿಗೆಯಿಂದ ಮೂಡಿಬಂದದ್ದು ಹೆಮ್ಮೆಯ ವಿಷಯವನ್ನ ನಾಡಿನಗಲ ಸಾರುವಂತಹ ಕಿರು ಪ್ರಯತ್ನವೇ ನಮ್ಮ ಬೆಳಕಿನ ಬಳಗದ್ದು. ಶಿವನ ಜಟೆಯಿಂದ ಹರಿವ ಗಂಗೆಯಂತೆ ನಿಮ್ಮ ಸಾಹಿತ್ಯಧಾರೆ ನಾಡಿನ ಉದ್ದಗಲಕ್ಕೂ ಹರಿಯಲಿ. ಸಂಜೆ ಬಾನಂಗಲದ ಬಾನುಲಿಯ ದನಿಯಂತೆ ಸಾಹಿತ್ಯ ಲೋಕದಲ್ಲಿ ನಿಮ್ಮ ಸಾಧನೆಯ ಹೆಸರ ದನಿ ಮುಗಿಲ ಬಾಗಿಲ ದಾಟಿ ಆಕಾಶದ ನೀಲಿನೆಡೆಗೆ ಸಾಗಲಿ. ಸಾಹಿತ್ಯ ಲೋಕದ ಯುವ ಬರಹಗಾರನ ಹೆಸರು ಅಜೇಯ ಸಾಧನೆಯ ರಾಜಮುದ್ರೆಯಾಗಲಿ ಎಂಬ ಸದಾಶಯದೊಂದಿಗೆ ನಿಮ್ಮ ಪಯಣಕ್ಕೆ ನಮ್ಮ ಬೆಳಕಿನ ನೋಟದ ತುಸು ಪ್ರೇರಣೆ. ಇದು ಪಯಣದ ಹಾದಿಗೆ ಪ್ರೇರಣೆಯ ಬೆಳಕು.